ಯುವ ಬ್ರಿಗೇಡ್ ದಕ್ಷಿಣ ಕನ್ನಡ ವತಿಯಿಂದ ವೀರ ಸೇನಾನಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ರವರ 125ನೇ ಜನ್ಮ ಜಯಂತಿ ಪ್ರಯುಕ್ತ ಜೈ ಹಿಂದ್ ರನ್ ಎನ್ನುವ ವಿಶೇಷ ಕಾರ್ಯಕ್ರಮವನ್ನು ಓಟದ ಮೂಲಕ ಬಹಳ ವಿಶಿಷ್ಟವಾಗಿ ಆಚರಿಸಲಾಯಿತು. ಮಂಗಳೂರಿನ ಉರ್ವಾ ಸ್ಟೋರ್ನಿಂದ ಇಂದು ಬೆಳಗ್ಗೆ 7 ಗಂಟೆಗೆ ಕಾರ್ಯಕ್ರಮಕ್ಕೆ ಕೌನ್ ಬನೇಗಾ ಕರೋಡ್ಪತಿಯಲ್ಲಿ ಭಾಗಿಯಾದ ಸಮಾಜ ಸೇವಕ ರವಿ ಕಟ್ಪಾಡಿ ಅವರು ಚಾಲನೆ ನೀಡಿದರು. ಕರಾವಳಿ ಮೈದಾನದ ತನಕ ಓಡಿ ಮಹಾಸೇನನಿಗೆ ಈ ಮೂಲಕ ವಿಶೇಷ ಗೌರವವನ್ನು ಸಲ್ಲಿಸಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಅರುಣ್ ಜಿ ಶೇಟ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಮನೀಶ್ ತಿಲಕ್ ಶಿಶಿಲಾ, ಪ್ರಕಾಶ್ ಪೈ, ವಿವೇಕ್ ಟ್ರೇಡರ್ಸ್ನ ನರೇಶ್ ಶೆಣೈ, ಯೋಗೇಶ್ ಮಲ್ಪೆ, ಎಬಿವಿಪಿ ಬಸವೇಶ್, ಭಾಸ್ಕರ್, ಪವನ್ ಮತ್ತು ಹಲವು ಕಾರ್ಯಕರ್ತರು ಈ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಮೊಬೈಲ್ ಬರಲಿಲ್ಲ, ಟೆಲಿಫೋನ್ ಬರಲಿಲ್ಲ, ಕಮ್ಯುನಿಕೇಶನ್ ಇರಲಿಲ್ಲ. ಒಂದು ಲೆಟರ್ ಹಾಕಿದ್ರೆ 1 ತಿಂಗಳ ನಂತರ ತಲುಪ್ತಿತ್ತು. ಅಂತ ಕಮ್ಯುನಿಕೇಶನ್ ಇರತಕ್ಕಂಥ ಸಂದರ್ಭದಲ್ಲಿ ಕೇವಲ 2-3 ವರ್ಷಗಳಲ್ಲಿ ಎಂಥ ದೊಡ್ಡ ಸೈನ್ಯದ ಶಕ್ತಿಯನ್ನು ನಿರ್ಮಾಣ ಮಾಡ್ತಾರೆ. ಅವರು ಸಹ ಭಾರತದ ರಾಷ್ಟ್ರದ ಯಾವ ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ಇಡೀ ಜನಮಾನಸದಲ್ಲಿ ಕಿಚ್ಚನ್ನು ಹಚ್ಚಿಸಿದವರು. ಆದ್ರೆ ಸತ್ಯದ ಅನಾವರಣ ಆಗಬೇಕಲ್ವಾ?